ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರಡು ಮೊಯ್ದೀನ್ ಬಾವೆರನ್ ಗೆಂದಾದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಲ್ಪುಲೆ ಪ್ರತಿಯೊಂಜಿ ಇಲ್ಲಿ ಇಲ್ಲಡೆಪೋದು ಜೆಡಿಎಸ್ ಪ್ರಚಾರ ಮಲ್ಪುಲೆಂದು ದುಂಬುದ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಕೇಂದೊಂದಿರು ಗುರುಪುರ ಕೈಕಂಬಡು ಜೆಡಿಎಸ್ ಸಾರ್ವಜನಿಕ ಸಭೆಟು ಪಾಲ್ಗೊಂಡು ಆರು ಪಾತಿರಿಯರು. ಕರ್ನಾಟಕ ರಾಜ್ಯ ವಿಧಾನಸಭಾ ಊಟದ ಪ್ರಚಾರ ಭಾರಿ ಬಿರ್ಸಿಡು ನಡೆಸುತ್ತಿದ್ದು ಸೋಮವಾರ ಜಾತ್ಯತೀತ ಜನತಾದಳ ಜೆಡಿಎಸ್ ದುಂಬುದ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಸಾರ್ವಜನಿಕ ಸಭೆಯನ್ನು ಗುರುಪುರ ಕೈಕಂಬಡು ಅಟಣೆ ಮಲ್ತಿತ್ತೀರು. ಗುರುಪುರ ಬ್ಲಾಕ್ ಜೆಡಿಎಸ್ ಪಕ್ಷ ನಡಪಾಯಿನ ಸಭೆಟ್ ನಾಯಕಿ ಸುದರ್ಶನ ಶೆಟ್ಟಿ ಪೆರ್ಮಂಕೇದುಕೊಂಡಿರು. ಪಕ್ಷದ ಕಾರ್ಯಗುರುಕಾರರು ಎಂ.ಬಿ. ಸದಾಶಿವ ದೇವೇಗೌಡರನ ಬಗೆಟ್ ಬೊಕ ಅಭ್ಯರ್ಥಿ ಬಿ.ಎ. ಮೊಯ್ದೀನ್ ಬಾವ ಬಗೆಟ್ ಪೊಲ ಮಲ್ತು ಗುರಿಯರು. ದುಂಬುದ ಶಾಸಕರು ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರದ ಅಭ್ಯರ್ಥಿ ಮೊಯ್ದೀನ್ ಬಾವ ಪಾತಿರ್ದು ಏನನ ಗೆಂದಾದ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಲ್ಪಲೆ ರೈತರಾದ ಪುಟ್ಟುದು ರೈತ ನಾಯಕಿಯಾದ ದೇವೇಗೌಡರು ಪ್ರಧಾನಮಂತ್ರಿ ಆತನವು ದೇಶ ತೂಯಿನ ಇತಿಹಾಸ ತಾನು ಇರುವ ವರ್ಷ ಮುಲ್ಪ ಕಾಂಗ್ರೆಸ್ ಪಕ್ಷ ಕಟ್ಟದೆ ಸೀಟ್ ಕುರಿಯರ 72% ತನ್ನ ಪರವಾದ ಸರ್ವೆ ಇತ್ತಂಡು ನಿಕ್ಲಿನ ಇಲ್ಲಲ್ದಾಯನಂಚ ಸೇವೆ ಮಲ್ತದೆ ಆಂಡ ಡಿಕೆಶಿ ತಪ್ಪಾಯಿನ ಸೀಟಿನ ದೇವೇಗೌಡರು ಕೊರ್ಪಾಯರು ಮೇ 13 ತಾರೀಕು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಪುನ ಖಂಡಿತ ಅಂದು ಪಂಡೇರು. ಸಾಧಾರಣ 4 ಕೋಟಿವರೆಗೆ ಇವತ್ತು ಮನೆ ಮನೆಗೆ ಕಿಟ್ ಅನ್ನು ಕೊಟ್ಟು 2ನೇ ಕೊರೋನಾದಲ್ಲಿ 8 ಕೋವಿಡ್ ಸೆಂಟರ್ ಅನ್ನು ಮಾಡಿ ಈ ಭಾಗದಲ್ಲಿ ಸೋತಿದ್ರು ಜನರೊಂದಿಗೆ ರಾತ್ರಿ ಹಗಲಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಿರುವಂತಹ 5 ವರ್ಷಗಳಲ್ಲಿ ಈ ಭಾಗದಲ್ಲಿ 20 ವರ್ಷಗಳ ಮಾನ್ಯ ಮಂತ್ರಿಗಳಾದ ರಮನಾಥ ರೈ ಅವರಿದ್ರು ಅವರಿಂದ ಮಾಡಿದಂತಹ ಸಾಧನೆಗಳನ್ನು ಈ ಭಾಗದಲ್ಲಿ ಮಾಡಿ ಇವತ್ತು ನಿಮ್ಮ ಮನೆಯವನಾಗಿ ಈ ಭಾಗದಲ್ಲಿ ನಾನು ಸಲ್ಲಿಸಿದಂತಹ ಸೇವೆಯ ಮೂಲಕ ನೀವು ನಮಗೆ ಆಶೀರ್ವಾದ ಮಾಡಿದ್ದೀರಾ. ಆದರೆ ಡಿ.ಕೆ. ಶಿವಕುಮಾರ್ ಅಂತ ಹೇಳುವಂತಹ ಒಂದು ಕರ್ನಾಟಕ ರಾಜ್ಯ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇವತ್ತು ನನ್ನ ಕೈಗೆ ಬಂದಂತಹ ಆ ಸೀಟನ್ನು ದೇವೇಗೌಡರು ಮಾಜಿ ಪ್ರಧಾನಿಗಳು ಹೇಳಿದಂತಹ ಸೀಟನ್ನು ಕೈ ಕೊಟ್ಟದ್ದನ್ನು 27ರ ಲೈಲತುಲ್ ಕದ್ರಿನ ರಾತ್ರಿ ಎಂದು ಅದನ್ನು ಕಸಿದ ರೀತಿ ಬಹುಶಃ ನಾನು ಒಂದು ಖರ್ಜೂರ ಮತ್ತು ಒಂದು ನೀರನ್ನು ಕುಡಿದು ಹೊಟ್ಟೆ ಖಾಲಿಯಾಗಿ ನಾನು ಆ ಬಾಗಿಲಲ್ಲಿ 3 ಗಂಟೆ ರಾತ್ರಿವರೆಗೆ ಇರುವಂತಹ ನೋವಿನೊಂದಿಗೆ ಇರುವಂತಹ ಸಂದರ್ಭದಲ್ಲಿ ಅದನ್ನು ಕಸಿದುಕೊಂಡ ರೀತಿ ಬಹುಶಃ ಈ ಜನ್ಮದಲ್ಲಿ ಯಾರು ಅದನ್ನು ಕ್ಷಮೆ ಮಾಡಲಿಕ್ಕಿಲ್ಲ. ರೈತ ಗೀತೆ ಕ್ರಾಂತಿ ಗೀತೆ ಆಯ್ಬುಕ ದೇವೇಗೌಡರು ಸಾರ್ವಜನಿಕ ಭಾಷಣ ಮಲ್ತಿರು. ಮೊಯ್ದೀನ್ ಬಾವಾರಿನ ಮನಸ್ಸು ಇತ್ತನ ಬೇನೆ ಬೇಜಾರನ್ನು ಪಿದೈ ಪಾಡ್ದಿರು. ಮೇ 10ಕ್ಕೆ ಓಟು ಪಾಡ್ಯರ ಪೋಣಗ ಕಾಂಗ್ರೆಸ್ದ ಗುರುತು ಮರತದು ನಿಟ್ಟಿನ ಹೃದಯಡು ಮೊಯ್ದೀನ್ ಬಾವನ ಕುರಲು ತುಂಬುದನ ಪೊಂಜಿನ ಗುರುತು ಉಪ್ಪಾಡು ಬಾವನ ಗೆಂದದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಪುನ ಶತ ಸಿದ್ಧ. ಮೇ 10 ಬಯ್ಯ 5 ಗಂಟೆ ಮುಟ ನಿಕ್ಲು ನಿದ್ರೆ ಮಲ್ಪೆರಬಲ್ಲಿ ಪ್ರತಿಯೊಂದು ಇಲ್ಲಿ ಇಲ್ಲಡೆ ಪೋದು ಪ್ರಚಾರ ಮಲ್ಪುಲೆ ಎಂದು ದೇವೇಗೌಡರು ಪಂಡಿರು. ಎಲ್ಲರೂ ಮಾತನಾಡಿದ್ದಾರೆ. ಅನೇಕ ಜನ ಮುಖಂಡಗಳು ಈ ಸಭೆಯಲ್ಲಿದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಈ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ, ಯುವಕರಿಗೆ, ಹಿರಿಯರಿಗೆ, ಮಾಧ್ಯಮ ಸ್ನೇಹಿತರಿಗೆ ಪ್ರತಿಯೊಬ್ಬರಲ್ಲೂ ಮಾತಾಡಬಹುದು, ಪ್ರತಿಯೊಬ್ಬರಲ್ಲೂ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ದಯಮಾಡಿ 10ನೇ ತಾರೀಕು ಸಂಜೆ 6 ಗಂಟೆವರೆಗೂ ನೀವು ನಿದ್ರೆ ಮಾಡಬಾರದು. ಪ್ರತಿಯೊಬ್ಬರು ಮನೆಗೆ ಹೋಗಿ ಕುಮಾರಣ್ಣವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಮಂಗಳೂರು ಉತ್ತರ ಕ್ಷೇತ್ರ ನಾವು ನಮ್ಮ ಕೊಡುಗೆಯನ್ನು ಕೊಡ್ತೇವೆ ಅನ್ನೋ ಒಂದು ಶಪಥವನ್ನು ಮಾಡಿ ತಾವು ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ದಿನೇಶ್ ಕುಲಾಲ್, ಶ್ರೀಮತಿ ಹೇಮಾ ಸೇರ್ನಂಚ ಸಾಧಕರಿಗೆ ಕಾರ್ಮಿಕ ದಿನಾಚರಣೆಯಲ್ಲಿ ಕೊಡು ಸಮ್ಮಾನದ ಮರ್ಯಾದೆ ಮಲ್ತಿರು. ವಿಧಾನ ಪರಿಷತ್ ಸದಸ್ಯರು ಬಿ.ಎಂ. ಫಾರೂಕ್, ಜೆಡಿಎಸ್ ಜಿಲ್ಲಾ ಗುರುಕಾರ್ಯರು ಮಾಧವಗೌಡ, ಒಡಿಪು ಜಿಲ್ಲಾ ಗುರುಕಾರ್ಯರು ಯೋಗೀಶ್ ಶೆಟ್ಟಿ, ಅನಿವಾಸಿ ಭಾರತೀಯ ಉದ್ಯಮಿ ಮೊಹಮ್ಮದ್ ಬಿ. ಉಚ್ಚಿಲ, ಪಕ್ಷದ ದುಂಬುದ ಜಿಲ್ಲಾ ಗುರುಕಾರ್ಯರು ಮಹಮ್ಮದ್ ಕುನ್ನಿ ವಿಟ್ಲ, ಯುವ ಜನತಾದಳ ನಾಯಕಿ ಅಕ್ಷಿತ್ ಸುವರ್ಣ, ಹಿರಿಯ ನಾಯಕಿ ಪತ್ರಕರ್ತರು ಫರ್ಜಾನ, ನಾಯಕರು ಹೈದರ್ ಪರ್ತಿಪಾಡಿ ಪಾಲ್ದೆ ತುಂಡಿರು. ಊಟದ ಅಧಿಕಾರಿಲು ಬೊಕ ಬೇರೆ ದಕ್ಲೆ ಗಾಡಿಲಿನ ಅಗತ್ಯ ಬೂರುಂಡ ಗಾಡಿಲೆಡ್ ಜನ ಉಪ್ಪುನಗನೆ ದೆತೊನೆರ ಅವಕಾಶ ಇಜ್ಜಿ ಈ ಬಗೆಟ್ ದೂರು ಇತ್ತಿನ ಜಿಲ್ಲಾಡಳಿತಗೂ ವಿಚಾರಿಸಿದ ದೂರು ಕೊರಲಿ ಎಂದು ಓಟದ ಅಧಿಕಾರಲಾದುಪುನ ಜಿಲ್ಲಾಧಿಕಾರಿ ರವಿಕುಮಾರ್ ಎಂ.ಆರ್. ಪಂತೇರು. ಓಟದ ಜಿಟ್ಟಿಡು ಅಧಿಕಾರಿಲೆಗೆ ಬೊಕ್ಕ ಬೇರೆ ದಕ್ಲೆಗೆ ಪೋಪರಿ ಬರಪರಿಗೆ ಅಗತ್ಯ ಬೋಡೈನ ಗಾಡಿಲಿನ ವ್ಯವಸ್ಥೆಗೆ ಪೊಲೀಸರು ಮಾರ್ಗೋಡು ಜನಕ್ಲೆನ ಜಪ್ಪುಡಾದು ಕಾರ್ಲಿನ ಸ್ವಾಧೀನಕ್ಕೆ ದೆತನೊಂದುಲ್ಲಿருந்து ಪನ್ಪುನ ವರದಿನ ನಮ್ಮ ಕುಡ್ಲ ಪ್ರಸಾರ ಮಲ್ತನ ಬಿರಿಕೆ ಈ ಬಗೆಟ್ ಅಭಿಪ್ರಾಯ ತೆರಿಪಾಯಿನ ಊಟದ ಅಧಿಕಾರಲಾದುಪುನ ಜಿಲ್ಲಾಧಿಕಾರಿ ರವಿಕುಮಾರ್ ಎಂ.ಆರ್. ಪೊಲೀಸರನ ಈ ಕ್ರಮಕ್ಕೂ ಏವ್ರತೋ ಜಾದೇರು. ಸರಕಾರಿ ಗಾಡಿ, ಸರಕಾರಿ ಯಜಮಾನಿಕದ ಆಫೀಸ್ ಗಾಡಿ, ಕಂಪನಿ ಕೈಗಾರಿಕೆನ ಅಧೀನದ ಗಾಡಿಲೇನು
ಓಟು ಗಳಸುಂಡು ಒಂದೆರಡು ಹೆಚ್ಚು ಗಾಡಿಲೇನ ಅಗತ್ಯ ಬೂರುಂಡ ಸಾರ್ವಜನಿಕ ಗಾಡಿಲೇನ ದೆತುನಿಯರೆ ಅವಕಾಶ ಉಂಡು ಆಂಡ ಗಾಡಿಲೇಡು ಜನ ಉಪ್ಪುನಗನೆ ಗಾಡಿಲೇನ ದೆತುನಿಯರೆ ಅವಕಾಶ ಇಜ್ಜಿ ಈ ಬಗೆಟ್ ದೂರು ಇತ್ತನ ಜಿಲ್ಲಾಡಳಿತಗೂ ವಿಚಾರಿತದು ದೂರು ಕೊರ್ಲೆಂದು ಜಿಲ್ಲಾಧಿಕಾರಿ ಪಂತೇರು ಪೊಲೀಸರು ಕೆಲವು ಕಡೆ ಹೊರಡ್ದೊರನೆ ಟ್ಯಾಕ್ಸಿಲೆಡ್ದು ಜನಕ್ಲೆನ ಜಪ್ಪುಡಾದು ಟ್ಯಾಕ್ಸಿಲೇನ ಸ್ವಾಧೀನೋಗ್ದಿತ್ತೊಂದು RTO ಆಫೀಸ್ಗೆ ಕೊನೊಂದಿತ್ತೇರು ಸಾರ್ವಜನಿಕರು ದುಂಬೆ ಗಾಡಿಲೇನು ಬುಕ್ಕಿಂಗ್ ಮಲ್ತದು ಪೇರು ಆಂಡ ಮಾರ್ಗದ ನಡುಟು ಜನ ಜಪ್ಪುಡಾದು ಗಾಡಿಲೇನು ಸ್ವಾಧೀನ ಮಲ್ತೊನ್ನ ಸರಿಯತ್ತಂದು ಅದಾನಿ ಗ್ರೂಪ್ ದ ದಕ್ಷಿಣ ಭಾರತ CEO ಕಿಶೋರ್ ಆಳ್ವ ಪೊಲೀಸರನ ವರ್ತನೆಗೆ ವಿರೋಧ ತೋಜಾದಿತ್ತೇರು ಆರ ಜಿಲ್ಲಾಧಿಕಾರಿಗೆ ಫೋನ್ ಮಲ್ತದು ಈ ಬಗೆಟ್ ತಿರುಪಾದಿತ್ತೇರು ಮನುಷ್ಯತ್ವ ಮರತನ ಪೊಲೀಸರು ಅಕ್ಲು ತಪ್ಪು ಮಲ್ತನ ಮಾತ್ರಾತ್ ಐನು ಸರಿಯಿಂದ ಪಂಡೊನ್ನ ವಿಡಿಯೋಲು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಆದಿತ್ತಂಡು ಇಡೀ ಕಾಲದ ಅಭಿವೃದ್ಧಿಗೆ ನಿಕ್ಲಿನ ಓಟು ಅಗತ್ಯ ಅಂಚಾದ ಮೇ 10ಕ್ಕೆ ನಡಪನ ಓಟುಡು ಬಿಜೆಪಿನ ಗೆದ್ದಾರೆ ಎಂಗ್ಲನ ಸರ್ಕಾರ ಇಡೀ ಬಹುಮತಡು ಅಧಿಕಾರಗೂ ಬತ್ತನ ಜನಪರವೈನ ಪಾಕ ಯೋಜನೆಲೇನು ಜಾರಿ ಕನಪುನದು ಸುನೀಲ್ ಕುಮಾರ್ ಭರವಸೆ ಕೊಡ್ತಾರೆ ಆರ ಕಾರ್ಲ ಕ್ಷೇತ್ರದ ಕಲ್ಯಬೊಕ್ಕ ಪಳ್ಳಿ ಗ್ರಾಮ ಪಂಚಾಯತ್ ಸುತ್ತಲೂ ಓಟದ ಪ್ರಚಾರ ನಡಪಾಯರು ಕಾರ್ಲ ವಿಧಾನಸಭಾ ಕ್ಷೇತ್ರದ ಕಲ್ಯಬೊಕ್ಕ ಪಳ್ಳಿ ಗ್ರಾಮ ಪಂಚಾಯತ್ ಸುತ್ತದ ಓಟುದಕ್ಲಿನ ಭೇಟಿ ಮಲ್ತನ ಬಿಜೆಪಿ ಅಭ್ಯರ್ಥಿ ಮಂತ್ರಿ ವಿ ಸುನೀಲ್ ಕುಮಾರ್ ತನಕ ಓಟು ಕೊರದು ಗೆಂದಾವಡನ್ನು ಕೇಂಡೊಂದಿರು ಇಡೀ ಕಾಲದ ಅಭಿವೃದ್ಧಿಗೆ ನಿಕ್ಲಿನ ಓಟು ಅಗತ್ಯ ಅಂಚಾದ ಮೇ 10ಕ್ಕೆ ನಡಪನ ಓಟುಡು ಬಿಜೆಪಿನ ಗೆಂದಾಲೆ ಎಂಗ್ಲಿನ ಸರ್ಕಾರ ಇಡೀ ಬಹುಮತಡು ಅಧಿಕಾರಗೂ ಬತ್ತನ ಜನಪರವೈನ ಪಾಕ ಯೋಜನೆಲಿನ ಜಾರಿ ಕನಪುಣಂದು ಸುನೀಲ್ ಕುಮಾರ್ ಭರವಸೆ ಕೊರಿಯರು ಬಿಜೆಪಿ ಶಾಸಕನ ಗೆಂದಾದ ಕಡಪುಡ್ನ ಕಾರಣಕ್ಕೆ ಕಳೆದ 10 ವರ್ಷ ಕಳೆದ 5 ವರ್ಷ ನಮ್ಮ ಮಂದಿನಂಚಿತ್ತ ಬೇಲೆ ಏತಾತಂದೆ ಒಂಜಿ ಗ್ರಾಮಕ್ಕೆ ಒಂಜಿ ಪ್ರದೇಶ 2018 ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಡು 125 ಅಂಶ ಕೊರ್ದು 159 ಭರವಸೆ ನಡಪಾದ ಕೊರ್ದು ಬಡವೇರ್ನ ಪರವಾದಿತ್ತಂಡು ಆಂಡ ಬಿಜೆಪಿ ಪಕ್ಷ ಅಭಿವೃದ್ಧಿನ ದೆಂಗಾದಂಡು ನಾರಾಯಣ ಗುರು ನಿಗಮ ಮಲ್ತದು ಅನುದಾನ ಕೋರಂದೆ ಬಿರುವೇರಿಗೆ ಮಂಗೆ ಮಲ್ತದನೆಂದು ಕೆಪಿಸಿಸಿ ಪ್ರಧಾನ ಕಾರ್ಯಂತಿರು ಆರ್ ಪದ್ಮರಾಜ್ ಕಾರ್ಲಾಡು ಸುದ್ದಿಕೂಟುಡು ದೂರ್ದೇರು ಕೆಪಿಸಿಸಿ ಪ್ರಧಾನ ಕಾರ್ಯಂತಿರು ಆರ್ ಪದ್ಮರಾಜ್ ಕಾರ್ಲಾಡು ಸುದ್ದಿಕೂಟುಡು ಪಾತಿರ್ದು ಬಿಜೆಪಿ ಜನಕ್ಲಿನ ಭಾವನಾತ್ಮಕ ಮನಸ್ಲಿನ ಗಳಸೊಂದು ಪುಡತ್ ಆಳುನ ನೀತಿಡು ಪೋಂದುಂಡು ಪಂಡಿರು ಕೇಂದ್ರ ಬಿಜೆಪಿ ಸರ್ಕಾರ ಕೊರೋನಾ ಪ್ಯಾಕೇಜ್ ಘೋಷಣೆ ಮಲ್ತದಿತ್ತಂಡು ಐನ ಜನಕ್ಲೆಗೆ ಮುಟ್ಟಾರ ಸೋತು ಪೋತುಂಡು ಬಜ್ಜಿ ಬಿಲೆ ಏರ್ತೆ ಮಲ್ತಂದು ಜನಕ್ಲಿನ ಸಾಧಿ ತಪ್ಪಾದಂಡು 2018 ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಡು 125 ಅಂಶ ಕೊರ್ದು 159 ಭರವಸೆಲೇನು ನಡಪಾದ ಕೊರ್ದು ಬಡವೇರ್ನ ಪರವಾದಿತ್ತಂಡು ಆಂಡ ಬಿಜೆಪಿ ಪಕ್ಷ ಅಭಿವೃದ್ಧಿನ ದೆಂಗಾದಂಡು ನಾರಾಯಣ ಗುರು ನಿಗಮ ಮಲ್ತದು ಅನುದಾನ ಕೊರಂದೆ ಬಿರುವೇರಿಗೆ ಮಂಗೆ ಮಲ್ತದನೆಂದು ಪದ್ಮರಾಜ್ ದೂರಿಯರು ಸುಬಿತ್ NR ಯೋಗೀಶಾಚಾರ್ಯ ಇನ್ನ ಬ್ಲಾಕ್ ಕಾಂಗ್ರೆಸ್ ಕಾರ್ಯಂತಿರು ಕೃಷ್ಣ ಶೆಟ್ಟಿ ಶೇಖರ ಮಡಿವಾಲ ಸದಾಶಿವ ದೇವಾಡಿಗ ಸುರೇಂದ್ರ ಶೆಟ್ಟಿ ಸುದ್ದಿಕೂಟುಡಿದ್ದೇರು ಅಧಿಕಾರದ ಚುಕ್ಕಾಣಿ ಹಿಡಿಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗಲೂ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತೆ. ಅದೇ ರೀತಿ ನಮ್ಮ ಕೋಸ್ಟಲ್ ಕರ್ನಾಟಕ ಅಂತ ಹೇಳ್ಬೋದು. ಯಾವಾಗಲೂ ಈ ಹಿಂದುತ್ವ ಅಂತ ಹೇಳಿ ಇಲ್ಲಿ ಜನಗಳನ್ನು ವಿಭಜಿಸಿ ಒಂದು ಜನಗಳನ್ನು ಯಾಮಾರಿಸಿ ಭಾವನಾತ್ಮಕವಾಗಿ ಜನಗಳನ್ನು ಬಳಸಿಕೊಂಡು ಇಲ್ಲಿ ರಾಜಕೀಯ ಮಾಡ್ತಿರುವಂಥದ್ದು ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತ ಇದು ನಡೆಯುವುದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಮ ಈ ಕಳ್ಳಾಟಗಳು ಭಾವನಾತ್ಮಕವಾಗಿ ಜನಗಳನ್ನು ಯಾಮಾರಿಸಿದ್ದು ಪ್ರತಿಯೊಂದು ಜನರಿಗೂ ಅರ್ಥ ಆಗಿದೆ ಸ್ವಾಮಿ. ಈಗ ನಿಮಗೆ ಅಧಿಕಾರ 3.5-4 ವರ್ಷ ನೀವು ಅಧಿಕಾರ ನಡೆಸಿದ್ರಿ. ಈ ಬಾರಿ ನೀವು ಜನಗಳು ನಿಮ್ಮ ಭಾವನಾತ್ಮಕವಾಗಿ ಜನಗಳನ್ನು ಯಾಮಾರಿಸಿದ್ದು ಬಿಟ್ಟರೆ ನೀವು ಹೇಳುವಂಥ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ನೀವು ಒಳ್ಳೆಯದರಲ್ಲಿ ಮಾಡಿದ್ದಿದ್ರೆ ನೀವು ತೋರಿಸಿಕೊಡ್ಬೋದು. ವಿಶೇಷವಾಗಿ ನಾನು ಈ ಬಾರಿ ನಮ್ಮ ದೇಶವನ್ನಲ್ಲ ಪ್ರಪಂಚವನ್ನೇ ನಡಗಿಸಿದಂಥ ಕೊರೋನಾದ ಮಹಾಮಾರಿ 2020ರಲ್ಲಿ ಬಂತು. ಜನಗಳಿಗೆ ಒಂದೊತ್ತಿನ ಊಟಕ್ಕಿಲ್ಲ, ಕೆಲಸಕ್ಕೆ ಹೋಗುವಾಗಿಲ್ಲ, ಲಾಕ್ಡೌನ್ ಎಲ್ಲ ಆಯಿತು. ಜನಗಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿ ನಮಗೆಲ್ಲ ಗೊತ್ತಾಗಿದೆ. ಆ ಸಮಯದಲ್ಲಿ ಕೋಟಿ ಕಟ್ಲೆ ಅಷ್ಟು ಸಾವಿರ ಕೋಟಿ ಇಷ್ಟು ಲಕ್ಷ ಕೋಟಿ ಅಂತ ಹೇಳಿ ನಾವು ಪ್ಯಾಕೇಜ್ ಅನ್ನು ಕೊಟ್ಟಿದ್ದೀವಿ. ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಗಳು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆದುನಿಂತಿದೆ. ಸುರುತ ದಿನ ಸೋಮವಾರ ಕಾಂಡೆ ತೋರಣ ಉಗ್ರಾಣ ಬೊಕ್ಕ ಕೊಪ್ಪರಿಗೆ ಮೂರ್ತ ಆಂಡು ಬಯ್ಯಗ್ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉದಿಪನಾಂಡು. ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಗಳು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆದುನಿಂತಿದೆ. ಸುರುತ ದಿನ ಸೋಮವಾರ ಕಾಂಡೆ ಬಡಾಜ್ ಗೋಪಾಲಕೃಷ್ಣ ತಂತ್ರಿ ಬೊಕ್ಕ PK ಪ್ರಶಾಂತ್ ಆಚಾರ್ಯ ಮಾತ ಪುರೋಹಿತ ವರ್ಗದಕ್ಲಿನು ಪೂರ್ಣ ಕುಂಭ ಮೆರವಣಿಗೆ ದೇವಸ್ಥಾನ ವೇದುಕೊಂಡಿರು. ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಸ್ರಣ್ಣ ರೀತಿದು ತೋರಣ ಮೂರ್ತ ಉಗ್ರಾಣ ಮೂರ್ತ ಬೊಕ್ಕ ಕೊಪ್ಪರಿಗೆ ಮೂರ್ತ ಮಲ್ತೇರು. ಕಟೀಲ್ ವಾಸುದೇವ ಅಸ್ರಣ್ಣ, ಲಕ್ಷ್ಮೀನಾರಾಯಣ ಅಸ್ರಣ್ಣ, ವೆಂಕಟರಮಣ ಅಸ್ರಣ್ಣ,
ಕುಮಾರ್ ಆಸರಣ್ಣ, ಶ್ರೀನಿವಾಸ ಆಸರಣ್ಣ, ಶರವು ದೇವಸ್ಥಾನದ ಆಡಳಿತ ಮುಕ್ತೇಸರಿ ಶರವು ರಾಘವೇಂದ್ರ ಶಾಸ್ತ್ರಿ, ಡಾಕ್ಟರ್ ಸುದೇಶ್ ಶಾಸ್ತ್ರಿ, ರಾಹುಲ್ ಶಾಸ್ತ್ರಿ, ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ, ದುಂಬುದ ಮಂತ್ರಿ ನಾಗರಾಜ್ ಶೆಟ್ಟಿ, ಡಾಕ್ಟರ್ ಶಾಂತರಾಮ ಶೆಟ್ಟಿ, ಕರುಣಾಕರನ್, ಪ್ರಮೀಳಾ ಆರ್ ಶಾಸ್ತ್ರಿ, ಪದ್ಮಾವತಿ ಎಸ್ ಶಾಸ್ತ್ರಿ, ಅಕ್ಷತಾ ಆರ್ ಶಾಸ್ತ್ರಿ, ಶರವು ಗಣೇಶ್ ಭಟ್, ರಾಘವೇಂದ್ರ ಭಟ್ ಪಾಲ್ದೆ ತೊಂದಿರು. ಬೈಯಕ್ ಧಾರ್ಮಿಕ ಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಶರವು ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ವೇದಮೂರ್ತಿ ಕೇಶವ ಭಟ್ ಉದಿಪನ ಮಲ್ತೇರು. ವಿದ್ವಾನ್ ಪಂಜ ಭಾಸ್ಕರ ಭಟ್ ಉಪನ್ಯಾಸ ಕೊಡ್ತು ನರಮಾಣ್ಯ ಕುಲಕ್ಕೂ ಮಾನಸಿಕ ಸಮಾಧಾನ ಆರೋಗ್ಯ ಸಂಪತ್ತು ದೇವಿರೆಡ್ದು ಒದಗದು ಬರಿಯರೆ ಕಾಲ ಕಾಲಗೂ ವಿಧಿ ವಿಧಾನೊಡನೆ ಭಕ್ತಿ ದಿಂಗಿದು ಸಮರ್ಪಣೆ ಮಲ್ಪನವು ದೇವಸ್ಥಾನ ತೂವನ್ನ ಅವಿಭಾಜ್ಯಾಂಗ. ದುಂಬು ನಡತಿನ ಪೂಜಾ ವಿಧಿವಿಧಾನ ಸೇರಿದು ಧಾರ್ಮಿಕ ಆಚರಣೆಡು ಒವ್ವೇ ರೀತಿದ ಲೋಪದೋಷ ಆದಿತ್ತಂಡ ಐನು ದೂರ ಮಲ್ಪೆರೆ ಶುದ್ಧ ಮಲ್ಪನದ ಒಟ್ಟುಗು 16 ವರ್ಷಗೊರ ಅಷ್ಟಬಂಧ ಬ್ರಹ್ಮಕಲಶ ಪುಣ್ಯೋತ್ಸವ ನಡಪಾವಣನ್ನು ಪಂಡೇರು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎ ರಾಘವೇಂದ್ರ ರಾವ್, ಧಾರ್ಮಿಕ ದತ್ತಿ ಇಲಾಖೆದ ದುಂಬುದ ಕಮಿಷನರ್ ಟಿ ಶ್ಯಾಮ್ ಭಟ್, ಕನ್ನಡ ಸಾಹಿತ್ಯ ಪರಿಷತ್ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ಶಾರದಾ ವಿದ್ಯಾಲಯ ಸಂಸ್ಥೆದ ಗುರುಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್, ಬಂಟೇರ್ನ ಯಾನಿನ ಅಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಅರವಿಂದ ಮೋಟಾರ್ಸ್ದ ಆರೂರು ಕಿಶೋರ್ ರಾವ್, ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರಿ ರಮಾನಾಥ ಹೆಗ್ಡೆ, ಸೋಮಯಾಜಿ ಬಿಲ್ಡರ್ಸ್ದ ಬಿಆರ್ ಸೋಮಯಾಜಿ, ದಿಯಾ ಸಿಸ್ಟಮ್ಸ್ ಗುರುಕಾರ್ತಿ ಇಂದಿರಾ ರವಿಚಂದ್ರನ್, ಉದ್ಯಮಿ ವಾಮನ ಪೈ ಪಾಲ್ದೆ ತೊಂಡರು. ಸುಧಾಕರ್ ರಾವ್ ಪೇಜಾವರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾಳೆ ಬ್ರಹ್ಮಕಲಶಾಭಿಷೇಕ ಆಗೋದಾದರೆ ಇವತ್ತೇ ಬ್ರಹ್ಮಕಲಶಾಧಿವಾಸವನ್ನು ಮಾಡುವುದು ನಮ್ಮ ದೇಶದ ಆಗಮ ಶಾಸ್ತ್ರದ ಪದ್ಧತಿ. ಅಂತಹ ಬ್ರಹ್ಮಕಲಶಾಭಿಷೇಕದ ಆ ಒಂದು ಪುಣ್ಯ ಕಾಲದಲ್ಲಿ ಧಾರ್ಮಿಕ ಸಭೆಯ ಮೂಲಕವಾಗಿ ಜನತೆಗೆ ಧಾರ್ಮಿಕವಾದಂತಹ ಸಂದೇಶವನ್ನು ನೀಡುವ ಈ ಒಂದು ಕಾರ್ಯ ಶರಭೇಶ್ವರನ ಸನ್ನಿಧಾನದಲ್ಲಿ ಜ್ಞಾನರೂಪಿಯಾದಂತಹ ಆ ಶರಭೇಶ್ವರ ಸರ್ವರಿಗೂ ಇದರ ಕುರಿತಾದಂತಹ ಜಾಗೃತೆಯನ್ನು ಅನುಗ್ರಹಿಸಬೇಕು, ಇದರ ಮೂಲಕವಾದಂತಹ ಜ್ಞಾನವನ್ನು ಅನುಗ್ರಹಿಸಬೇಕು ಎಂಬುದಾಗಿ ಶಾಸ್ತ್ರಿ ಮಹನೀಯರಾದಂತಹ ಶಾಸ್ತ್ರಿ ರಾಘವೇಂದ್ರ ಶಾಸ್ತ್ರಿ ಮತ್ತು ಅವರ ಬಳಗದವರಿಂದ ಸಂಯೋಜಿಸಲ್ಪಟ್ಟಿದೆ. ಎಂಕ್ಲೆಡ್ದ ಮಾತ್ರ ಜಾತ್ಯತೀತೆ ಒಯ್ಯಿರೆ ಸಾಧ್ಯ ಅಂದು ರಾಹುಲ್ ಗಾಂಧಿ ಭಾಷಣ ಮಲ್ಪರು. ಅಂಡ ಪುತ್ತೂರು RSS ಹಿನ್ನೆಲೆ ಉಪ್ಪುನ ಜನಕ್ಕೂ ಕಾಂಗ್ರೆಸ್ ಸೀಟ್ ಕೊರ್ತುಂಡು. ಕಾಂಗ್ರೆಸ್ ಬೊಕ್ಕ ಬಿಜೆಪಿ ಸಂಘ ಪರಿವಾರದ ಜನ ಪಂತೊಡುಲ್ಲಿருந்து SDPI ಪಕ್ಷದ ರಾಜ್ಯ ಮಾಹಿತಿದಾರರು ರಿಯಾಜ್ ಕಡಂಬು ಸುದ್ದಿಕೂಟುಡು ಪಂತೇರು. SDPI ಪಕ್ಷದ ರಾಜ್ಯ ಮಾಹಿತಿದಾರರು ರಿಯಾಜ್ ಕಡಂಬು ಪುತ್ತೂರು ಸುದ್ದಿಕೂಟುಡು ಪಾತಿರ್ದು. ಓಟದ ಪ್ರಚಾರ ಸಭೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ SDPI ಟಾರ್ಗೆಟ್ ಮಲ್ತದ ಪಾತಿರೊಂದುಲ್ಲೇರು. ಒಂದಕ್ಕೆ ಎಂಚ ಜಾಬ್ ಕೊರಡೊಂದು SDPIಗೆ ಗೊತ್ತುಂಡು ಪಂಡೇರು. ಶಾಫಿ ಬೆಳ್ಳಾರೆ ಓಟದ ರಂಗುಡು ಫ್ಯಾಸಿಸ್ಟ್ ಸರ್ಕಾರದ ನೀತಿಡ್ದಾದ ಜೈಲಿಡಿತ್ತೊಂದು ಓಟು ಗುಂತುದಿರು. ಅಂಡ ಬಿಜೆಪಿ ಜನಕ್ಲಿನ ನಿಜ ಸಮಸ್ಯೆಲಿನ ಅರ್ಥ ಮಲ್ತನಂದೆ ದಿನ ಬೊಲ್ಪಾಂಡ ಯಾವು ಕೋಮುವಾದ ಮಲ್ತದು ಧರ್ಮೋಲಿನ ನಡುಟು ಗುಂಡಿ ತೋಡೊಂದುಂಡು. ಒಂದೆತ್ತ ಒಟ್ಟುಗು ಬಿಜೆಪಿಡ್ ಅಭಿಪ್ರಾಯ ಭೇದ ಪುಡದು ರಟ್ಟದು ಪಂಡೇರು. ಎಂಕ್ಲೆಡ್ದು ಮಾತ್ರ ಜಾತ್ಯತೀತ ಒರಿಯರೆ ಸಾಧ್ಯ ಅಂದು ರಾಹುಲ್ ಗಾಂಧಿ ಭಾಷಣ ಮಲ್ಪೇರು. ಅಂಡ ಪುತ್ತೂರು RSS ಹಿನ್ನೆಲೆ ಉಪ್ಪುನ ಜನಕ್ಕೂ ಕಾಂಗ್ರೆಸ್ ಸೀಟ್ ಕೊರ್ತುಂಡು. ಕಾಂಗ್ರೆಸ್ ಬೊಕ್ಕ ಬಿಜೆಪಿಡ್ ಸಂಘ ಪರಿವಾರದ ಜನ ಪಂತೊಡುಲ್ಲಿருந்து ಪಂಡಿನ ರಿಯಾಜ್ ಕಡಂಬು ಸತ್ಯ ಬೊಕ್ಕ ನ್ಯಾಯದ ಪರವಾದುಪುನ SDPIಗೆ ಓಟು ಕೊರ್ಲೆಂದು ಪಂಡೇರು. SDPI ಜಿಲ್ಲಾ ಗುರುಕಾರ್ಯರು ಅನ್ವರ್ ಸಾದತ್ ಬಜತ್ತೂರು, ಕ್ಷೇತ್ರ ಸಮಿತಿ ಸದಸ್ಯರು ಇಬ್ರಾಹಿಂ ಹಾಜಿ ಸಾಗರ್, ಜಿಲ್ಲಾ ಸಮಿತಿ ಸದಸ್ಯರು ಅಬುಬಕ್ಕರ್ ಮರ್ದ, ತಾಲೂಕು ಒತ್ತುಗುರು ಕಾರ್ಯರು ಅಬ್ದುಲ್ ಹಮೀದ್ ಸುದ್ದಿಕೂಟುಡಿದ್ದೇರು. ಇಲ್ಲಿ SDPI ಏನು ಮಾಡಿದೆ ಅಂತೇಳಿ ವೇದಿಕೆಗಳಲ್ಲಿ ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ಇವರು ಕರ್ನಾಟಕ ರಾಜ್ಯದ ಜನರ ಮಧ್ಯೆಯಲ್ಲಿ ಕೇಳಿದ್ರೆ ಜನರು ಇವರಿಗೆ ಉತ್ತರವನ್ನ ಕೊಡ್ತಾರೆ. ನಾವು ನೋಟಿಸ್ ಕಳಿಸಲಿಲ್ಲ. ಇಲೆಕ್ಷನ್ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈ ಅವರಾಗೆ ನಾವು ಸಹಾಯ ಮಾಡಿದ್ದೇವೆ, ನಮಗೆ ವೋಟ್ ಹಾಕ್ಬೇಕಂತೇಳಿ ನಾವೇ ನೋಟಿಸ್ ಕಳಿಸಲಿಲ್ಲ. ಇದನ್ನ ಬಹುಶಃ ಅಶೋಕ್ ರೈ ಅವರು ಅರ್ಥ ಮಾಡಿಕೊಳ್ಳುವುದು ಒಳಿತು. ಇನ್ನು ನಮ್ಮನ್ನ ನೀವು ಇದೇ ರೀತಿ ಟಾರ್ಗೆಟ್ ಮಾಡಿಕೊಂಡು ಹೋದ್ರೆ ನಿಮ್ಮನ್ನ ಯಾವ ರೀತಿ ಚುನಾವಣೆಯಲ್ಲಿ ಎದುರಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ರೀತಿಯಲ್ಲಿ ನೀವೇನು ರಾಜಕೀಯ ಮಾಡ್ತಾ ಇದ್ರೆ ಅದನ್ನು ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಜಾಸ್ತಿಯಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಕೆಣಕ್ತಾ ಬರಬೇಡಿ ಅನ್ನೋದಾಗಿದೆ ಅಶೋಕ್ ರೈ ಅವರಿಗೆ ನಾವು ಹೇಳ್ತಾ ಇರುವಂತಹ ಸವಾಲು. ಸ್ಪಷ್ಟವಾಗಿ ಜನರಿಗೆ ನಮ್ಮ ಸಂದೇಶವನ್ನು ನೀಡ್ತೇವೆ, ಅದೇ ರೀತಿ ಜನರ ಮತವನ್ನು ನಾವು ತೆಗೆದುಕೊಳ್ತೇವೆ. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತಗಳಿಂದ ವಿಜಯಿಯಾಗ್ತಾರೆ. UAE ಬನ್ಸ್ ಬಂಟೇರ್ನ ಕೂಡುಕಟ್ಟು 45ನೇ ವರ್ಷದ ಲೀಸ್ ಐತಾರ ದುಬೈದ ಬ್ರಿಸ್ಟಲ್ ಹೋಟೆಲ್ ನಡೆಯುತ್ತದೆ. ಸಂಘದ ಪೆರ್ಮೆದ ಬಂಟ ವಿಭೂಷಣ ಪ್ರಶಸ್ತಿನ ಬಂಟೇರ್ನ ಸಾಧಕರಿಗೆ ಕೋರೊಂದಿತ್ತಿದೆ. ಈ ಸರ್ತಿ ಬೆದ್ರದ ಡಾಕ್ಟರ್ ಮೋಹನ ಆಳ್ವರಿಗೆ ಕೊರ್ದು ಮರ್ಯಾದೆ ಮಲ್ತಿದ್ದೀರಿ.
ಯುಎಇ ಬನ್ಸ್ ಬಂಟೆರ್ನ ಕೂಡುಕಟ್ಟು 45ನೇ ವರ್ಷದ ಲೇಸ್ ಐತಾರ ದುಬೈದ ಬ್ರಿಸ್ಟಲ್ ಹೋಟೆಲ್ நடத்தಲು ಯುಎಇ ಬನ್ಸ್ ಸಂಘದ ಗುರುಕಾರ್ಯರು ಸರ್ವೋತ್ತಮ ಶೆಟ್ಟಿ ಮಾತೆರಲ್ನ ಇದ್ಕೊಂಡು ಸಂಘ ಸ್ಥಾಪನೆ ಆದ ಬುಲೆದು ಮಿತ್ತು ಬತ್ತನ ಬೊಕ್ಕ ಸಂಘದ ಕಾರ್ಯಕ್ರಮಲಿನ ಬಗೆಟ್ ಪೊಲಬ್ ಮಲ್ತು ಕೊರಿಯರು ಸರ್ವೋತ್ತಮ ಶೆಟ್ಟಿ ಗುರುಕಾರ್ಮೇಡು ಕನ್ನಡ ಸಿನಿಮಾ ನಟಿ ಶಿವಧ್ವಜ್ ಇತ್ತದು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ತುಡರ್ ಪೊತ್ತಾದು ಕೂಡುಕಟ್ಟು ಲೇಸಿನ ಉದಿಪನ ಮಲ್ತೇರು ಸಂಘದ ಪೆರ್ಮೆದ ಬಂಟ ವಿಭೂಷಣ ಪ್ರಶಸ್ತಿನ ಬಂಟೇರ್ನ ಸಾಧಕರಿಗೆ ಕೊರೊಂದಿತ್ತದೆ ಈ ಸರ್ತಿ ಸಂಘದ ಪದಾಧಿಕಾರಿಗಳು ಬಿನ್ನೆ ರೀತಿದ ಡಾಕ್ಟರ್ ಎಂ ಮೋಹನ ಆಳ್ವರಿಗೆ ಕೊರ್ತು ಮರ್ಯಾದೆ ಮಲ್ತೇವೆ. ಮೋಹನಾಳ್ವೀರ್ ಪಾತಿರ್ದು 45 ವರ್ಷ ಸರ್ವೋತ್ತಮ ಶೆಟ್ರು ಈ ಸಂಘವನ್ನು ನಡಪ ಒಂದು ಪೋತೀರು ಅರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊರ್ನವು ಎಡ್ಡೆ ಸಂಗತಿ ಎಂಕ್ಲೆಗೆ ಇರುವೇರ್ಗಳೈತೆ 71 ವರ್ಷ ಪ್ರಾಯ ಅಂದು ಪಂಡಿನ ಆಳ್ವೀರು ಸರ್ವೋತ್ತಮ ಶೆಟ್ರು ಮಾತಾ ಜನಾಂಗದ ಕ್ಲೇನು ಸಮಾನವಾದ ಕೊನೊಪ್ಪನವು ಮಲ್ಲ ಸಂಗತಿ ಎಂಕ್ಲಿನ ಬೆದ್ರಡ್ಲ ಅವಿ ಪರಿಕಲ್ಪನೆಡು ದುಂಬು ಪೋಂದುಲ್ಲ ಅಂದು ಪಂಡಿರು ಬಿ.ಆರ್. ಶೆಟ್ರಲ್ಲ ಈ ಸಂಗೋಡು ಕೆಲಸ ಮಲ್ತದಿರು ಆರೆಲ್ನ ನೆಂಪು ಮಲ್ತೊಂದುಲ್ಲೆ ಅರನ ಕಷ್ಟ ದೂರ ಆವಡು ನಮ್ಮ ಏಪುಗ್ಲ ಬಂಟೇರ್ನ ಸಮಾಜಗೂ ಸೀಮಿತಾತ್ ಸಮಸ್ತ ಸಮಾಜದ ಪರಿಕಲ್ಪನೆಡು ಬದುಕುನಕ್ಲ ನಮಾಂದು ಮೋಹನ ಆಳುವ ಪಂಡೇರು ಒಂಜಿ 45 ವರ್ಷಡು ಇಂಚಿನ ಒಂಜಿ ದುಬೈದ ಊರುಡು ಒಂಜಿ ದೀರ್ಘವಾದ ಒಂಜಿ ಅಧ್ಯಕ್ಷ ಸ್ಥಾನಡು ಇತ್ತದು ಮಾತಾ ಜನಾಂಗದ ಕ್ಲೆನ್ಲ ಒಂಜಿ ಸೌಹಾರ್ದತೆ ಇತ್ತಿನ ಮಾತ್ರತ್ ಮಾತೆರ್ನ ಸಹಕಾರದ ತಂದು ಈ ಒಂಜಿ ಸಂಸ್ಥೆಯನ್ನು ಒರಿಯೇ ಒಂಜಿ ಅಧ್ಯಕ್ಷ ಮುನ್ನಡೆಸಿಕೊಂಡು ಹೋಗ್ಬಿನವನ್ನಾಗ ಆ ಸುಲಭತ್ ಯಾನರನ್ನು ಬಾರಿ ಕೈತಳು ತೂಪನೆ ವರ್ಷಗವು ಏತು ಸತ್ಯಾರು ಎಂಕಲ್ನ ಊರು ವರ್ಪೇರು ಊರು ಬತ್ತದು ಏತು ಸಮಾರಂಭಡಾರು ಭಾಗವಹಿಸವರು ಅವು ಏತು ಜನಕಾರ ಸ್ಪಂದನೆ ಕೊರೊಂದುಲ್ಲೇರು ಏತೇತು ಕಾರ್ಯಕ್ರಮೋಡು ಒವ್ವೇ ಒಂಜಿ ಭಾಷೆದಾವಡು ಅತನ ಒವ್ವೇ ಆಪಿನ ಒಂಜಿ ಧಾರ್ಮಿಕ ಕೆಲಸ ಆವಡು ಆರು ಐಟ್ ಪ್ರೊಡಕ್ಷನ್ ಏನು ಮಾತೆ ಅಂತ ಒಂದೊಲ್ಲೆ ಅರ್ನ ಮಿತ್ತು ವಿಶೇಷವಾದ ಸ್ಥಾನಮಾನ ಉಂಟು. ಬಂಟೇರ್ನ ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧನೆಗೆ ಮೆಚ್ಚುಗೆ ತೆರಿಪಾದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ಸಿಐಡಿ ಪೆರ್ಮೆದ ದಯಾನಂದ ಶೆಟ್ಟಿ ಉದ್ಯಮಿ ಹರೀಶ್ ವಾಸು ಶೆಟ್ಟಿ ಸಂಘದ ಒತ್ತುಗುರುಕಾರ್ಯರು ಪ್ರವೀಣ್ ಕುಮಾರ್ ಶೆಟ್ಟಿ ಪ್ರಧಾನ ಕಾರ್ಯಂತರ ದೇವೇಶ ಆಳ್ವ ಪಣವದ ಅಧಿಕಾರಿ ಅನಿತಾ ದಯಾನಂದ ಶೆಟ್ಟಿ ಪಾಲ್ದೆ ತೊಂಡರು ಬೊಂಬೈದ ಹೋಟೆಲ್ ಉದ್ಯಮಿ ಬೊಕ್ಕ ಕಾರ್ಯಕ್ರಮ ನಿರೂಪಕರು ಅಶೋಕ್ ಪಕ್ಕಳ ಕಾರ್ಯಕ್ರಮ ನಡಪಾದ ಕೊರಿಯರು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡ್ದು ಬತ್ತಂಡು. ಜವನ ಮೊಗವೀರ ನಾಯಕೆ ಹೆಜಮಾಡಿ ಗ್ರಾಮ ಪಂಚಾಯತಿದ ಪಕ್ಷದಾಂತಿ ಸದಸ್ಯೆ ರೋಷನ್ ದುಂಬಾಳ್ತಿಡು ನೂದೆಡ್ದೆಚ್ಚ ಜವನಿರ ಕಾಪು ರಾಜೀವ ಭವನಡು ನಡತಿನ ಯುವ ಕಾಂಗ್ರೆಸ್ ಸಭೆಟ್ ಕಾಂಗ್ರೆಸ್ ಪಕ್ಷಕ್ಕೂ ಸೇರ್ದೇರು ಜವನ ಮೊಗವೀರ ನಾಯಕಿ ಹೆಜಮಾಡಿ ಗ್ರಾಮ ಪಂಚಾಯತಿದ ಪಕ್ಷದಾಂತಿ ಸದಸ್ಯೆ ರೋಷನ್ ದುಂಬಾಳ್ತಿಡು ನೂದೆಡ್ದೆಚ್ಚ ಜವನಿರ ಕಾಂಗ್ರೆಸ್ ಪಕ್ಷಕ್ಕೂ ಸೇರ್ದೇರು ಕಾಪು ರಾಜೀವ ಭವನೋಡು ನಡತಿನ ಯುವ ಕಾಂಗ್ರೆಸ್ ಸಭೆಟ್ ಕಾಂಗ್ರೆಸ್ ಪಕ್ಷಕ್ಕೂ ಸೇರ್ದು ಪಾತಿರ್ದು ಪ್ರಾಮಾಣಿಕ ರಾಜಕಾರಣಿ ವಿನಯ್ ಕುಮಾರ್ ಸೊರಕೆರ್ನ ವ್ಯಕ್ತಿತ್ವವನ್ನು ಮಿಚ್ಚಿದು ಕಾಂಗ್ರೆಸ್ಗೆ ಸೇರೊಂದುಲ್ಲ ರಾಜ್ಯಡು 40% ಸರ್ಕಾರ ಇತ್ತಂಡ ಹೆಜಮಾಡಿ ಪಂಚಾಯತ್ ಇರುವ ಕಮಿಷನ್ ಆಡಳಿತ ನಡತೊಂದು ಪಂಡೇರು ಸಾಮಾಜಿಕ ಕಾರ್ಯಕರ್ತೆದಿ ಫರ್ಜಾನಾ ಕಾಪು ಕಾಂಗ್ರೆಸ್ ಪಕ್ಷಗೂ ಈ ಪೊರ್ತುಡು ಸೇರಿಯರು ವಿಧಾನ ಪರಿಷತ್ ದುಂಬುದ ಸದಸ್ಯರ ಐವನ್ ಡಿಸೋಜ ಪಾತಿರ್ದು ಯುವಶಕ್ತಿನ ಎಡ್ಡೆ ರೀತಿಡ್ ಗಳಸನೋಡು ಯುವಶಕ್ತಿ ಹೆಚ್ಚು ಕೆಲಸ ಮಲ್ತನಾಥ ಗೆಲ್ಮೆದ ರಭಸ ಹೆಚ್ಚಾಪಣೊಂದು ಪಂಡೇರು ಕಾಂಗ್ರೆಸ್ ಮಾಹಿತಿದಾರರು ಸುಧೀರ್ ಕುಮಾರ್ ಮರೋಲಿ ಪಾತಿರ್ದು ಕಾಂಗ್ರೆಸ್ ಕತ್ತಿ ತಲ್ವಾರ್ ಕೊರ್ಪುಜಿ ಲ್ಯಾಪ್ಟಾಪ್ ಕೊರ್ಪುಂಡು ಯುವಶಕ್ತಿಗೆ ಶಕ್ತಿ ದಿಂಜಾವನ ಕೆಲಸ ಮಾಲ್ಕೊಂಡು ಪಂಡೇರು ಕೋಸ್ಟಲ್ ಏರಿಯಾದಲ್ಲಿ ಎಲ್ಲಾ ರೀತಿಯ ಶಕ್ತಿಯನ್ನು ನಾನು ಕಾಂಗ್ರೆಸ್ಗೆ ತರ್ತೇನೆ ಅಂತ ಅವರ ತಂಡ ಕೂಡ ಬಲಿಷ್ಠವಾದಂತಹ ತಂಡ ಇದೆ. ಆ ಎಲ್ಲ ಯುವಕರ ಜೊತೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ಇನ್ನಷ್ಟು ಯುವಕರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕಿದ್ದಾರೆ. ಇವತ್ತು ದೊಡ್ಡ ಶಕ್ತಿ ಈ ಸಲದ ಚುನಾವಣೆಯಲ್ಲಿ ದೊಡ್ಡ ಶಕ್ತಿ ಯುವಕರ ಶಕ್ತಿ ನಮ್ಮ ಪರವಾಗಿದೆ. ಈ ಬಿಜೆಪಿ ಪಕ್ಷದಲ್ಲಿ ನಮ್ಮ ಪಂಚಾಯತ್ ಒಳಗಡೆ ಯಾವ ರೀತಿ ಏನೆಲ್ಲ ಕಿತಾಪತಿಗಳು ನಡೀತಾ ಇದೆ ಇದೆಲ್ಲ ನನ್ನ ಗಮನದಲ್ಲಿದೆ. ನಾನಲ್ಲಿ ಒಬ್ಬನೇ ಆಗಿರೋದ್ರಿಂದ ಪಕ್ಷೇತರ ಅಭ್ಯರ್ಥಿ ಸತ್ಯವನ್ನು ಮಾತಾಡಿದಾಗ 15 ಜನ ಒಟ್ಟುಗೂಡಿ ಆ ಸತ್ಯವನ್ನು ಮುಚ್ಚಿ ಹಾಕ್ತಾರೆ. ಅಲ್ಲಿ ಸತ್ಯಕ್ಕೆ ಬೆಲೆನೇ ಇರೋದಿಲ್ಲ. ಮತ್ತೆ ನಾನು ಚುನಾವಣೆಗೆ ನಿಲ್ಲಬೇಕಾದ್ರೆ ಪಂಚಾಯತಿ ಯಾವುದೇ ಉದ್ದೇಶ ಇಟ್ಟುಕೊಂಡು ನಿಂತಿಲ್ಲ. ನನಗೆ ಗ್ರಾಮ ಪಂಚಾಯತಿಯಲ್ಲಿ ಒಂದು NOC ಬೇಕಾಗಿತ್ತು. ಆ ಸಮಯದಲ್ಲಿ ನಾನು NOC ತಗೊಳ್ಳಿಕ್ಕೆ ಹೋದಾಗ ಬಿಜೆಪಿಯ ಆಡಳಿತ ಇತ್ತು. ಆ ಸಮಯದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೂಡ ನನ್ನ ಹತ್ರ ಒಂದು NOCಗೆ ಲಂಚವನ್ನು ಕೇಳಿದ್ದಾರೆ. ಅಷ್ಟು ತನಕ ಈ ರಾಜಕೀಯದ ಬಗ್ಗೆ ನನಗೆ ಯಾವುದು ತಲೆಯಲ್ಲಿ ಇರಲಿಲ್ಲ. ನನ್ನ ಉದ್ದೇಶ ಒಂದೇ ಇತ್ತು,
ಇಂಥ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ರೆ ಬಡ ಜನರಿಗೆ ಖಂಡಿತವಾಗಿಯೂ ಈ ಪಂಚಾಯತಿಯಿಂದ ಏನೂ ಸವಲತ್ತು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದನ್ನೆಲ್ಲ ನಿರ್ಮೂಲನೆ ಮಾಡಲೇಬೇಕಂತ ನಾನು ಒಂದು ಗಟ್ಟಿ ಮನಸ್ಸು ಮಾಡಿ 2018 ಓಟುಗೂ ದುಂಬು ಬಂಟ್ವಾಳಡು 1,000 ಕೋಟಿ ರೂಪಾಯಿನ ಅಭಿವೃದ್ಧಿ ಮಲ್ತದನೆಂದು ರಮಣತ್ರೈ BC ರೋಡ್ ಸರ್ಕಲ್ಡ್ ಬ್ಯಾನರ್ ಪಾಡ್ದನ ಓಟುಗೂ ಪೇಪರ್ಲ್ ಎಡು ತೆರಿಪಾದಿತ್ತೇರು. ಇತ್ತೆ 5,000 ಕೋಟಿ ರೂಪಾಯಿ ಕನ್ನದೆಂದು ಸುಳ್ಳು ಪ್ರಚಾರ ಮಲ್ತೊಂದಿಲ್ಲಿருந்து ರಾಜ್ಯ ಕ್ಯಾನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳಡು ಸುದ್ದಿ ಕೂಟುಡು ದೂರ್ದೇರು. ರಾಜ್ಯ ಕ್ಯೂನಿಕ್ಸ್ ಗುರುಕಾರ್ಯರು ಬೊಕ್ಕ ಜಿಲ್ಲಾ ಬಿಜೆಪಿ ಒತ್ತು ಗುರುಕಾರ್ಯರು ಆದುಪುನ ಹರಿಕೃಷ್ಣ ಬಂಟ್ವಾಳ ಬಿಜೆಪಿ ಆಫೀಸ್ ಸುದ್ದಿ ಕೂಟುಡು ಪಾತಿರ್ದು ರಮಣತ್ರೈಕ್ಲಿನ ರಾಜಕೀಯ ಚಿಂತನೆದ ಪರಿಣಾಮ ದುಂಬು ಬಂಟ್ವಾಳಡು ಕೋಮಲಡೈ ಕೈಕಂಜರಣಿ ಕೆರ್ಪುನ ಹಿಂದೂ ಜವನಿರನ ಮಿತ್ ಕೇಸು ಇಂಚಿತ್ತಿ ಸಂಗತಿಯಲ್ಲಿ ನಡೆಸುತ್ತಿದೆ. 2017 ಹಿರಿಯ ನಾಯಕಿ ಜನಾರ್ದನ ಪೂಜಾರಿಯರೇನೆ ಕಣನೀರು ಜಪಡಾದು ಕುಚ್ಚನೆ ಮಲ್ತದ್ನ ಕೀರ್ತಿಲ ರೈಕ್ಲಿಗೆ ಸಂದುನೊಂದು ಪಂಡೇರು. 2018 ಓಟ್ಗೂ ದುಂಬು ಬಂಟ್ವಾಳಡು 1,000 ಕೋಟಿ ರೂಪಾಯಿನ ಅಭಿವೃದ್ಧಿ ಮಲ್ತದನೆಂದು BC ರೋಡ್ ಸರ್ಕಲ್ಡ್ ಬ್ಯಾನರ್ ಪಾಡ್ದನ ಒಟ್ಟುಗೂ ಪೇಪರ್ಲ್ ಎಡು ತೆರಿಪಾದಿತ್ತೇರು. ಇತ್ತೆ 5,000 ಕೋಟಿ ರೂಪಾಯಿ ಕನದೆ ಎಂದು ಸುಳ್ಳು ಪ್ರಚಾರ ಮಲ್ತೊಂದುಲೇರು. ಓರಿನ 4,000 ಕೋಟಿ ರೂಪಾಯಿ ಓಡೆ ಪೊಂಡೊಂದು ಪನೋಡುವೊಂದು ಹರಿಕೃಷ್ಣ ಬಂಟ್ವಾಳ ಪಂಡೇರು. ದುಂಬದ ಶಾಸಕರು ರುಕ್ಮಯ್ಯ ಪೂಜಾರಿ, ಮಂಡಲ ಬಿಜೆಪಿ ಗುರುಕಾರ್ಯರು ದೇವಪ್ಪ ಪೂಜಾರಿ ಸುದ್ದಿ ಕೂಟೋಡಿದ್ದೇರು. ನೀವು ಮಂಗಳೂರು ಬಂಟ್ವಾಳದ ನಾರಾಯಣಪುರ ವೃತ್ತದಲ್ಲಿ ಒಂದು ಬ್ಯಾನರ್ ಹಾಕಿದ್ರಿ, ಅಪಪ್ರಚಾರಕ್ಕೆ ಅಭಿವೃದ್ಧಿಯೇ ಉತ್ತರ, ಅಪಪ್ರಚಾರಕ್ಕೆ ಅಭಿವೃದ್ಧಿಯೇ ಉತ್ತರ, ಎದುರಾಳಿಗಳ ಅಪಪ್ರಚಾರಕ್ಕೆ ಅಭಿವೃದ್ಧಿಯ ಮೂಲಕವೇ ಉದಾಹರಣೆಗೊಳಿಸುತ್ತಿರುವ ಶ್ರೀ ರಮಾನಾಥರೈ ಕ್ಷೇತ್ರದ 1,000 ಕೋಟಿ ರೂಪಾಯಿ ಅನುದಾನದ ಕಳೆದ ರಮಾನಾಥರ ಅಭಿಮಾನಿ ಬಳಗ ಅಂತ ಹಾಕಿದ್ದಾರೆ. 1,000 ಕೋಟಿ ಕೊಟ್ಟದ್ದು ನೋಡಿ. ಇಲ್ಲಿ ಪ್ರಜಾವಾಣಿಯವರು ಇದ್ದೀರಾ. 1 ಮಾರ್ಚ್ 1, 2018 ನಿಮ್ಮ ಪತ್ರಿಕೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ಈ ಸಂದರ್ಶನದಲ್ಲಿ ಸ್ಪಷ್ಟವಾದ ಬಂಟ್ವಾಳದ ಅಭಿವೃದ್ಧಿ ಹರಿಕಾರ 1,000 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ಇದೆ. ನಾನು ಪ್ರಜಾವಾಣಿಯಲ್ಲಿ ನಾನಲ್ಲ, ಹೌದಲ್ಲ, ಕಾಣುತ್ತಲ್ಲ. ಮಾರ್ಚ್ 1, 2018. ಹಾಗಾದ್ರೆ ಇದು ಸುಳ್ಳ ಅಲ್ಲ? ರಮಾನಾಥರ ಹೀಗೆ ಹೇಳುವುದು ಸತ್ಯವ? ಅಂದು ಅವರು ಪತ್ರಿಕೆ ಕೊಟ್ಟಂತ ಹೇಳಿಕೆ ಮತ್ತು ಈಗ ಅವರು ಹೇಳಿಕೆ ಕೊಡುದಾದ್ರೆ ಆ 4,000 ಕೋಟಿ ರೂಪಾಯಿಯನ್ನ ಅದು ಎಲ್ಲಿ ಹೋಗಿದೆ ಅಂತ ನನಗೆ ಹೇಳಬೇಕು. ರಮಾನಾಥ ಇವರು 1,000 ಖರ್ಚು ಮಾಡಿದ್ದನ್ನ ನೀವು ತೋರಿಸಿದ್ರಿ ಪತ್ರಿಕೆಯಲ್ಲಿ. ಈಗ ಇಲ್ಲಿ ಬಾಯಿಯಲ್ಲಿ ಬುರುಡೆ ಬಿಡ್ತಾ ಇದ್ದೀರಿ. ಬಂಟ್ವಾಳದ ಮೀಟಿಂಗ್ ನಲ್ಲಿ ರಾಜೇಶ್ ನಾಯಕರ ವಿರುದ್ಧ ನೀವು ಸೋಲು ನಿಮಗೆ ಗ್ಯಾರಂಟಿ ಆಗಿದ್ದ ಕಾರಣ ನೀವೀಗ ಬುರುಡೆ ಬಿಡ್ಲಿಕ್ಕೆ ಶುರು ಮಾಡಿದ್ದೀರಿ. ನಾನು 5,000 ಕೋಟಿ ತಂದಿದ್ದೇನೆ ಮತ್ತು ಬುರುಡೆ ಬಿಡ್ತಾ ಇದ್ದೀನಿ. ಆ 4,000 ಕೋಟಿ ಎಲ್ಲಿದೆ, ಯಾವ ದಾಖಲೆಯಲ್ಲಿ ತೋರಿಸಿ. ಇದು ಪತ್ರಿಕೆಯಲ್ಲಿ ಹೇಳುವುದು ಸುಳ್ಳು ಅಂತ ಖಂಡಿತ 100%. ಜೆಇ ಮೈನ್ಸ್ ಪರೀಕ್ಷೆದ ಫಿಸಿಕ್ಸ್ ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜದ ಅಚಿಂತ್ಯ ಅರವಿಂದ ರೈ 100% ಮಾರ್ಕ್ಸ್ ಪಡೆದಿದ್ದಾರೆ. ಸಂಸ್ಥೆದ ಒಟ್ಟು 7 ಜೋಕ್ಲು 99% ಹಿಡಿದೆಚ್ಚ ಮಾರ್ಕ್ಸ್ ದೈದಿರಿಂದ ಎಕ್ಸ್ಪರ್ಟ್ ಬರವು ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಮೆಚ್ಚುಗೆ ತೆರಿಪಾದೆ. ಜೆಇ ಮೈನ್ಸ್ ಪರೀಕ್ಷೆದ ಫಿಸಿಕ್ಸ್ ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜದ ಅಚಿಂತ್ಯ ಅರವಿಂದ ರೈ 100% ಮಾರ್ಕ್ಸ್ ದೈದಿರು. ಸಂಸ್ಥೆದ ಒಟ್ಟು 7 ಜೋಕ್ಲು 99% ಹಿಡಿದ ಹೆಚ್ಚು ಮಾರ್ಕ್ಸ್ ದೈದಿರು. ಕುಡ್ಲದ ಎಕ್ಸ್ಪರ್ಟ್ ಪಕ್ಕ ಒಳಚೀಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜದ 24 ಜೋಕ್ಲು 98% ಹಿಡಿದೆಚ್ಚ, 41 ಜೋಕ್ಲು 97% ಹಿಡಿದೆಚ್ಚ, 52 ಜೋಕ್ಲು 96% ಹಿಡಿದೆಚ್ಚ, 81 ಜೋಕ್ಲು 95% ಹಿಡಿದೆಚ್ಚ, 192 ಜೋಕ್ಲು 0% ಹಿಡಿದು ಹೆಚ್ಚ ಪಾಸ್ ದಾಖಲೆ ಮಾಡಿದರು. ಕಾಲೇಜದ ಸಮೃದ್ಧ ಮುಖ್ಯೋಪಾಧ್ಯಾಯ ಮಧು ಪ್ರಿಯೆ ಕೆಎಂ, ಯುವಟಿ ಅರ್ನವ್ ಕಾಮತ್, ರಾಹುಲ್ ವೈ, ಧೀಮಂತ್ ಜಿ, ಬ್ರಹೇಶ್ ಪೈ, ಶ್ರೀವತ್ಸ ಲಕ್ಷ್ಮಣ ಹೆಗಡೆ, ವಿನೀತ್ ರಾವ್, ರೋಹಿತ್ ಗೆಜ್ಜೆ, ಹೇಮಚಂದ್ರ, ಪ್ರೀತಮ್ ಚಂದ್ರ ಬಿ ಎಡಗರೆ, ಆತ್ಮಕ್ ಎಚ್ ಸೂಡ, ನಿರಂಜನ್ ಜಿ ಆ, ಸಾತ್ವಿಕ ಜೆ ಬಿ ಸೌಗಂದ್, ರೋಹಿತ್ ಎಸ್ ಮೂರ್ತಿ, ಅದಿತಿ ಬಿಎನ್, ಬೈರೇಶ್ ಎಸ್ ಎಚ್, ದೈವಿಕ್ ಶೆನೆ, ಸೋಮಶೇಖರ ಆರ್ ನಡುವಿನ ಮನೆ, ತನಿಷ್ಕ್ ಸುಭಾಷ್ ಗೌಡ ಕೆಎಸ್ ಸಾಧನೆ ಮಾಡಿದರು. ಕ್ಯಾಟಗರಿ ವಿಭಾಗಗಳು ಅಖಿಲ ಭಾರತ ಮಟ್ಟುಡು ಸುಜನ್ ಎಚ್ 84ನೇ ರ್ಯಾಂಕ್, ರೋಹಿತ್ ಎಸ್ ಮೂರ್ತಿ 359ನೇ ರ್ಯಾಂಕ್, ಆದಿತ್ಯ 193ನೇ ರ್ಯಾಂಕ್, ಸಾಕ್ಷಿ ಜೆ ಜಂಗಿ 1228ನೇ ರ್ಯಾಂಕ್, ಆದರ್ಶ ಬಿ ನಾಯ್ಕ 1256ನೇ ರ್ಯಾಂಕ್, ರೋನಿತ್ ಅವಿನಾಶ್ 1750ನೇ ರ್ಯಾಂಕ್, ಮೋಹಿತ್ ಎಂ 2001ನೇ ರ್ಯಾಂಕ್, ಶ್ರೇಯಸ್ ಕೆಟಿ 2108ನೇ ರ್ಯಾಂಕ್ ದೈದಿರು. ಬರವು ಕಲ್ಪನಾ ಈ ಸಾಧನೆಗೆ ಸಂಸ್ಥೆದ ಆಡಳಿತ ಮಂಡಳಿ ಪರವಾದ ಎಕ್ಸ್ಪರ್ಟ್ ಬರವು ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಮೆಚ್ಚುಗೆ ತೆರಿಪಾದರು. ಒಡಿಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಸಾದ್ ರಾಜ್ ಕಾಂಚನ್ ಅಂಗಾರೆ ಒಡಿಪುಡು ಮೀನುಗಾರರೇನು ಪಾತಿರ್ಪಾದು ತನಕ ಓಟು ಕೊಡದು ಗೆಂದಾವಡೊಂದು ಕೇಳಿದ್ದೇರು. ರಾಜ್ಯಡು ಕಾಂಗ್ರೆಸ್ ಅಧಿಕಾರಗೂ ಬತ್ತನ ಮಾತ ಸಮಸ್ಯೆల ಪರಿಹಾರ ಆಪುನೊಂದು ಅರಪಂತೇರು.
ಒಡಿಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಸಾದ್ ರಾಜ್ ಕಾಂಚನ್ ಅಂಗಾರೆ ಓಡಿಪಡು ಮೀನುಗಾರರೇನು ಪಾತಿರ್ಪದು ತನಕ ಓಟು ಕೊಡದು ಗೆಂದಾವಡೊಂದು ಕೇಂಡೊಂಡಿರು ಏ ಪೊರ್ತುಡು ಪ್ರಸಾದ್ ರಾಜ್ ಕಾಂಚನ್ ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ಮೀನುಗಾರರು ಕಷ್ಟದ ಬದುಕು ಸಾಗಾವಂದಿಲ್ಲಿರು ಬಂದರಡು ಸರಿಯಾಯಿನ ಪಾಯ್ಕಾನೆ ವ್ಯವಸ್ಥೆ ಇಜ್ಜಿ ಪೊಯ್ಯದೆಪ್ಪಂದೆ 5 ವರ್ಷ ಆತಂಡು ಇತ್ತಿದ ಸರ್ಕಾರ ಜನಕ್ಲಿಗೆ ಮೋಸ ಮಲ್ತಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತಂಡ ಮಾತೆರ್ನಲ್ಲ ಸಮಸ್ಯೆ ಪರಿಹಾರ ಆಪಣೊಂದು ಪ್ರಸಾದ್ ರಾಜ್ ಕಾಂಚನ್ ಪಂಡೇರು ಲೋಕಸಭಾ ಸದಸ್ಯರು ಒಡಿಪು ಚಿಕ್ಕಮಗಳೂರು ಕ್ಷೇತ್ರದೊಳಗಿನ ಜವಾಬ್ದಾರಿಪುನ ಪ್ರತಾಪನ್ ಕೆಪಿಸಿಸಿ ಪ್ರಧಾನ ಕಾರ್ಯಂತರೈನ ಎಂಎ ಗಫೂರ್ ಒಡಿಪು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಅಶೋಕ್ ಕುಮಾರ್ ಕೊಡವೂರು ಮಲ್ಪೆದ ಜನಕಲು ಒಟ್ಟುಗಿತ್ತಿರು. ಜೀವನ ಸಾಕ್ತಾ ಇದ್ದಾರೆ. ಇಲ್ಲಿ ಮಲ್ಪೆ ಬಂದರಲ್ಲಿ ಪಾಪ ಅವರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ, ಒಂದು ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ. ಬಂದರ ಡ್ರೆಂಜಿಂಗ್ ಆಗದೆ ಕೆಲವು ಸಮಯ ಆಗಿದೆ, ಕೆಲವು 5-6 ವರ್ಷವಾಗಿದೆ. ಎಲ್ಲೆಲ್ಲಿ ಕೂತು ಈಗ ರೋಡ್ ಸೈಡ್ ಅಲ್ಲಿ ಕೂತು ಮಾರುವಂತಹ ವ್ಯವಸ್ಥೆ ಆಗಿದೆ. ಇದನ್ನೆಲ್ಲ ಪರಿಹರಿಸಬೇಕಾಗ್ತದೆ, ಆಗುವ ಅಗತ್ಯ ಇದೆ. ಪ್ರಾಯಶಃ ಈಗ ಇರುವ ಆಡಳಿತ ಪಕ್ಷ ಬಿಜೆಪಿ ಪಕ್ಷ ಇವರಿಗೆ ಮೋಸ ಮಾಡಿ ಓಟನ್ನೆಲ್ಲ ತೆಕೊಂಡು ಏನೂ ಸಹಾಯ ಮಾಡದೆ ನಡೀತಾ ಇದೆ. ಅವರ ಕಷ್ಟಗಳನ್ನು ನನಗೆ ಹೇಳಿದ್ದಾರೆ. ಅವರು ಮುಂದಿನ ದಿವಸದಲ್ಲಿ ನಾನು ಅದನ್ನು ಸರಿಪಡಿಸ್ತೇನೆ ಅಂತ ತಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿ ಈ ಸರ್ತಿ ಕಟೀಲ್ ಮೇಳದ ಕಲಾವಿದರ ಬುಕ್ಕ ಮೇಳದ ಮ್ಯಾನೇಜರ್ ಶ್ರೀಧರ ಪಂಜಾಜೆ ಮೇರೆಗೆ ಸಂದದಂಡು. ಮೇ 13 ಶನಿವಾರ ಕದ್ರ ಕಂಬಳಗುತ್ತುಡು ನಡಪುನ ಕಟೀಲ್ ಮೇಳದ ಸೇವೆ ಆಟದ ಪೂರ್ತುಡು ಪ್ರಶಸ್ತಿ ಕೊರ್ಪುನೊಂದು ಸಂಯೋಜಕರು ಕದ್ರ ನವನಿತಾ ಶೆಟ್ಟಿ ತಿರಿಪಾದಿರು. ಕಟೀಲ್ ಮೇಳುಡು ಕರಿನ 42 ವರ್ಷಲೆಡೆದು ಬುಡಂದೆ ಯಕ್ಷಗಾನ ಕಲಾ ಸೇವೆ ಮಲ್ತೊಂದು ಪುನಃ ಕಲಾವಿದಿರು ಮೇಳದ ಮ್ಯಾನೇಜರ್ ಶ್ರೀಧರ ಪಂಜಾಜಿರಿಗೆ ಮೇ 13 ಶನಿವಾರ ಕದ್ರ ಕಂಬಳಗುತ್ತುಡು ಡಾಕ್ಟರ್ ಬಿ ನಿಶಕಾಂತ ಶೆಟ್ಟಿಯರ್ನ ಕಟೀಲ್ ಮೇಳದ ಸೇವೆ ಆಟದ ಪೊರ್ತುಡು ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿ ಕೊರ್ಪುನೊಂದು ಸಂಯೋಜಕರು ಕದ್ರ ನವನಿತಾ ಶೆಟ್ಟಿ ತೆರಿಪಾದಿರು. ಕಲ್ಲಾಡಿ ವಿಠಲ ಶೆಟ್ಟರಿನ ಉಮೇದ್ ಮಾರ್ಗದರ್ಶನಡು ಆಟ ಕಲ್ತದು ಮೇಳ ಸೇರ್ನ ಶ್ರೀಧರ ಪಂಜಾಜೆ 15 ವರ್ಷಲೆಡ್ದು ಕಟೀಲ್ ಮೇಳದ ಮ್ಯಾನೇಜರ್ ಆದ ಸೇವೆ ಸಂದಾವಂದುಳ್ಳೇರು. ಕದ್ರಶ್ರೀ ಮಂಜುನಾಥ ಯಕ್ಷಗಾನ ಸಂಘಡು ತಾಳಮದ್ದಲ್ಲಿ ಅರ್ಥದಾರಾದ ಸಂಘಟಕರಾದ ಹವ್ಯಾಸಿ ವಲಯದ ಹಿರಿಯ ಅರ್ಥದಾರ ಆದಿತ್ಯನ ಕರಿದ್ಪೋಯಿನ ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ನೆಂಪುಡು ಈ ಪ್ರಶಸ್ತಿ ಕೊರ್ಪುಂಡು. ಪ್ರಶಸ್ತಿ ಕೊರ್ಪುನಾನಿ ಮೇ 13 ಕಟೀಲ್ ಮೇಳದ ತ್ರಿಮೂರ್ತಿ ಕಲ್ಯಾಣ ಬಯಲಾಟ ಆಚರಣೆ ಮಲ್ತಿದ್ದೇರು. ಪತ್ತನಾಜೆ ಮುಟ್ಟ ಬರೊಂದುಂಡು ತುಳುನಾಡ ಸತ್ತಿಲಿನ ಕೋಲ ನೇಮ ಈ ವರ್ಷದ ಮಟ್ಟಿಗೆ ಅಕೇರಿಯಾಮುಂದುಂಡು. ಕುಡ್ಲ ತಾಲೂಕದ ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೈವಸ್ಥಾನ ಗಿಡಿಕೆರೆ ಕಟೀಲ್ ಮುಲ್ಪ ವರ್ಷದ ನೇಮ 3 ದಿನ ನಡತಲು ಐತಾರ ಮಾಂಕಾಲ್ದಿ ನೇಮ ನಡಪಾಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗೆ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊನ್ನೆಲು.